ಪಾಲಾರ್ ಸಿನಿಮಾ ಈಗ ತಾನೇ ನೋಡಿದೆ. ಪಾಲಾರ್ ಸಿನಿಮಾ ಭಾಳ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿರೋ ಸಿನಿಮಾ. ಭಾಳ ಮುಖ್ಯವಾಗಿ ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ. ಸಿನಿಮಾ ರಂಗ ಯಾವುದೇ ಸಿನಿಮಾ ರಂಗ ಇರ್ಬೋದು, ಅದು ಬೆಳಿಬೇಕು ಅಂದರೆ ಮಾಮೂಲಿಯಾಗಿ ಜನ ಹೆಂಗೆ ನೋಡ್ತಾರೆ ಅಂದರೆ ಎಷ್ಟು ಬಿಸ್ನೆಸ್ ಆಗಿದೆ ಅಥವಾ ಎಷ್ಟು ದೊಡ್ಡ ಮಾರ್ಕೆಟ್ ಪ್ಲೇಸ್ ಇದೆ, ಬಾಕ್ಸ್ ಆಫೀಸ್ ದೃಷ್ಟಿನಲ್ಲಿ ನೋಡ್ತಾರೆ. ಬಟ್ ಸಿನಿಮಾ ರಂಗ ಬಾಕ್ಸ್ ಆಫೀಸ್ನಲ್ಲಿ ಬೆಳೆಯಲ್ಲ. ಸಿನಿಮಾ ರಂಗ ನಿಜವಾಗ್ಲೂ ತೂಕವಾಗಿ ಬೆಳಿಬೇಕು ಅಂದರೆ ಒಳ್ಳೆ ಕಾಂಟೆಂಟು, ಒಳ್ಳೆ ಒಂದು ಸಬ್ಸ್ಟೆನ್ಸು, ಒಳ್ಳೆ ವಿಚಾರಗಳು, ಒಳ್ಳೆ ಟಾಪಿಕ್ಸ್ ಎತ್ಕೊಂಡಾಗ ಅದನ್ನು ಜನರಿಗೆ ಮನಸ್ಸಿಗೆ ಮುಟ್ಟಾಗ ಆವಾಗ ಸಿನಿಮಾ ರಂಗ ಬೆಳೆಯುತ್ತೆ. ಸೊ ಈ ಪಾಲಾರ್ ಸಿನಿಮಾ ಏನು ಮಾಮೂಲಿ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಸಬ್ಜೆಕ್ಟ್ಗಳಲ್ಲಿ ತೂಕ ಇರಲ್ಲ. ಈ ಸಬ್ಜೆಕ್ಟ್ ನಮ್ಮ ಒಂದು ಜನರ ಕಷ್ಟಗಳು, ಒಂದು ಏನೇ ನಿಜವಾಗ್ಲೂ ಸಮಸ್ಯೆಗಳಾಗ್ತಾಯಿದೆ, ಭೂಮಿಯ ಸಮಸ್ಯೆಗಳಾಗಿರ್ಬೋದು, ಜಾತಿಯ ಸಮಸ್ಯೆ ಆಗಿರ್ಬೋದು, ಹೆಂಗಸರು ಮಹಿಳೆಯರು ಪಡೋ ಸಮಸ್ಯೆಗಳಾಗಿರ್ಬೋದು, ಹಿಂಸೆ, ಕ್ರೂರತೆ, ದಬ್ಬಾಳಿಕೆಯ ಸಮಸ್ಯೆಗಳಾಗಿರ್ಬೋದು, ಇದೆಲ್ಲ ಕೂಡ ಭಾಳ ಒಂದು ಜನರಿಗೆ ರೀಚ್ ಆಗೋ ಒಂದು ಪ್ರಯತ್ನದಲ್ಲಿ ನನಗೆ ಭಾಳ ಇಷ್ಟವಾದದ್ದು ಏನು ಅಂದರೆ ಉದ್ದೇಶ ಆಗಿರ್ಬೋದು, ಕಾನ್ಸೆಪ್ಟ್ ಆಗಿರ್ಬೋದು, ಮತ್ತು ಅವರಿಬ್ಬರು ಹುಡುಗ ಹುಡುಗಿ ನಡುವೆ ರೊಮ್ಯಾನ್ಸ್ ಆಗಿರ್ಬೋದು, ಮತ್ತು ಕ್ಯಾಸ್ಟಿಂಗು, ಸಾಂಗ್ಸು, ಇವೆಲ್ಲ ನನಗೆ, ಮತ್ತು ಡೈಲಾಗ್ಸು, ಭಾಷೆ, ಇವೆಲ್ಲ ನನಗೆ ಭಾಳ ಇಷ್ಟ ಆಯಿತು. ಈ ಥರ ಸಿನಿಮಾಗಳು ಭಾಳ ಮುಖ್ಯವಾಗಿ ಕನ್ನಡ ಚಿತ್ರಗಳು ಹೆಚ್ಚು ಬರಬೇಕು. ಆಮೇಲೆ ಬಂದು ಅದರ ಜೊತೆ ಗೆಲ್ಲಬೇಕು ಕಮರ್ಷಿಯಲಿ. ಯಾಕೆಂದರೆ ತಮಿಳ್ನಾಡಿನಲ್ಲಿ ಯಾಕೆ ನಮಗೆ ತಮಿಳ್ ಚಿತ್ರರಂಗ ಜಾಸ್ತಿ ಬೆಳೀತಾ ಇದೆ ಅಂದರೆ ಮಾರಿ ಸೆಲ್ವರಾಜ್, ಪಾರಂಜಿತ್ತು, ಜ್ಞಾನವೇಲ್ ಆಗಿರ್ಬೋದು, ಮತ್ತು ವೆಟ್ರಿಮಾರನ್, ಇವರೆಲ್ಲ ಯಾವ ಥರ ಸಿನಿಮಾ ಮಾಡ್ತಾಯಿದ್ದಾರೆ. ಸಬ್ಜೆಕ್ಟ್ ಓರಿಯೆಂಟೆಡ್ ಸಿನಿಮಾ, ಕಮರ್ಷಿಯಲಿ ಗೆಲ್ಲೋ ಸಿನಿಮಾ. ಸೊ ನಮಗೆ ಎಷ್ಟೇ ಒಳ್ಳೆಯ ಉದ್ದೇಶ ಇದ್ರೂ ಕೂಡ ಅದು ಕಮರ್ಷಿಯಲಿ ಜನಕ್ಕೆ ರೀಚ್ ಆದರೆ ನಮಗೆ ಅದು ಭಾಳ ಚಿತ್ರರಂಗಕ್ಕೆ ಒಳ್ಳೆಯದು, ಆ ತಂಡಕ್ಕೂ ಒಳ್ಳೆಯದು. ಸೊ ಭಾಳ ಎಫರ್ಟ್ ಹಾಕಿ ಮಾಡಿದ್ದಾರೆ. ಮತ್ತು ನನಗೂ ಭಾಳ ಇಷ್ಟ ಇದೆ ಏನಂದರೆ ಹೆಂಗೆ ಕ್ಯಾರೆಕ್ಟರೈಸೇಷನ್, ವುಮನ್ ಕ್ಯಾರೆಕ್ಟರೈಸೇಷನ್ ಬರೆದಿರೋದು ನವೀನ್ ಡೈರೆಕ್ಟ್ರು. ಆ ಉಮಾ ಅವ್ರ ಕ್ಯಾರೆಕ್ಟರೈಸೇಷನ್ ಅವರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಆ ಕ್ಯಾರೆಕ್ಟರೈಸೇಷನ್ನ ಭಾಳ ಸ್ಟ್ರಾಂಗ್ ಕ್ಯಾರೆಕ್ಟರೈಸೇಷನ್ ಆಗಿ ಬರೆದಿದ್ದಾರೆ, ಭಾಳ ರಿಯಲಿಸ್ಟಿಕ್ ಆಗಿ ಬರೆದಿದ್ದಾರೆ, ಅಂತ ಕ್ಯಾಸ್ಟಿಂಗ್ ತಕ್ಕಂತೆ ತೊಗೊಂಡಿದ್ದಾರೆ. ಇದು ಆ ವಿಚಾರದಲ್ಲಿ ನಮಗೆ ಒಂದು ಮೇಲ್ ಡೈರೆಕ್ಟರ್ನ ಗುರುತಿಸಬೇಕು ಅಂದರೆ ಫೀಮೇಲ್ ಕ್ಯಾರೆಕ್ಟರ್ಸ್ನ ಹೆಂಗೆ ಬರೀತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಭಾಳ ಪವರ್ಫುಲ್ಲಾಗಿ ಬರೆದಿದ್ದಾರೆ. ಪವರ್ಫುಲ್ ಜ್ಞಾಪಕ ಇಟ್ಕೊಳ್ಳಿ. ಪವರ್ಫುಲ್ ಅಂದರೆ ಈ ಸಿನಿಮಾ ಹೀರೋಗಳು ತೋರಿಸ್ತಾರಲ್ಲ 50 ಜನ ಹೊಡೆದು ಭಾಳ ಬಿಲ್ಡಪ್ ಡೈಲಾಗ್ಸು, ಪಂಚ್ ಡೈಲಾಗ್ಸ್, ಅದಲ್ಲ ಪವರ್ ಅಂದರೆ ಏನು ಉಮಾ ಕ್ಯಾರೆಕ್ಟ್ರು ಈ ಸಿನಿಮಾದಲ್ಲಿ ತೋರಿಸಿರೋ ಕ್ಯಾರೆಕ್ಟರ್ ಡೈಲಾಗ್ ಬರೆದಿರೋ ಸಮಾಜದ ಬಗ್ಗೆ, ಮತ್ತು ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋದು, ಧೈರ್ಯವಾಗಿ ನಿಂತ್ಕೊಳ್ಳೋದು, ಅದು ಪವರು. ಸೊ ಆ ಪವರು ನಮಗೆ ನಿಜವಾಗ್ಲೂ ಪಾಲಾರ್ನಲ್ಲಿ ಕಾಣುತ್ತೆ, ಕ್ಯಾರೆಕ್ಟರೈಸೇಷನಲ್ಲಿ. ಅದೇ ರೀತಿ ಬಾಕ್ಸ್ ಆಫೀಸ್ ಅಂತೂ ಚೆನ್ನಾಗಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜೇಶ್.